ಒಂದು ವಾರದಿಂದ ರಾಜ್ಯದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಒಂದು ಪ್ರಕರಣವನ್ನ ಕಾಂಗ್ರೆಸ್ 100 ಸುಳ್ಳುಗಳನ್ನು ಹೇಳಿಕೊಂಡು ಒಂದು ಸತ್ಯವನ್ನ ಮಾಡಲು ಹೊರಟಿದೆ. ಇದರ ವ್ಯವಹಾರದ ರೀತಿ ಯಾರಿಗೂ ಕೂಡ ಅರ್ಥವಾಗದ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಒದ್ದಾಡುತ್ತಿರುವ ಸಂದರ್ಭದಲ್ಲಿ ವಿನಾಕಾರಣ ಕಾಂಗ್ರೆಸ್ ನಾಯಕರು ಸರ್ಕಾರದ ಮೇಲೆ ಆರೋಪವನ್ನ ಮಾಡುತ್ತಿದ್ದಾರೆ ಎಂದು ಸಚಿವ ವಿ ಸುನೀಲ್ ಕುಮಾರ್ ಹೇಳಿದರು. ಅವರು ತಮ್ಮ ವಿಕಾಸ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2015ರಿಂದ 2019 ತನಕ ಸಚಿವರಾಗಿದ್ದವರು ಯಾರೋ ಆರೋಪವಿಲ್ಲದೆ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡುವ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ ಕಾಂಗ್ರೆಸ್ ನಾಯಕರ ಬಾಗಿಲು ತಟ್ಟುತ್ತದೆ. ನಮ್ಮ ಮುಖ್ಯಮಂತ್ರಿಯವರ 100 ದಿನಗಳ ಯಶಸ್ವಿ ಕಾರ್ಯಕ್ರಮ ಹಾಗೂ ಅವರ ವರ್ಚಸ್ಸನ್ನು ನೋಡಿ ಸಹಿಸಲಾಗದೆ ವಿರೋಧ ಪಕ್ಷದ ನಾಯಕರು ಬಿಜೆಪಿಯ ಮೇಲೆ ಆರೋಪಗಳ ಸುರಿಮಳೆಯನ್ನ ಸುರಿಸುತ್ತಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಯಾವುದೇ ದಾಖಲೆಗಳು ಮತ್ತು ಸಾಕ್ಷ್ಯಗಳಿಲ್ಲದೆ ಇರುವಂತಹ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ 100 ಸುಳ್ಳುಗಳನ್ನು ಹೇಳೋದ್ರ ಮುಖಾಂತರ ಒಂದು ಸತ್ಯವನ್ನು ಮಾಡಲಿಕ್ಕೆ ಹೊರಟಿದೆ. ಶಬ್ದ ಸಾಮಾನ್ಯ ಜನರಿಗೆ ಅರ್ಥ ಆಗದಲ್ಲೇ ಇರುವಂತಹ ಮತ್ತು ಇದರ ವ್ಯವಹಾರಗಳು ಹೇಗೆ ಎನ್ನುವಂಥದ್ದನ್ನು ಇವತ್ತಿನ ತನಕ ಯಾರೂ ಕೂಡ ಸ್ಪಷ್ಟ ಮಾಡಲಿಕ್ಕೆ ಕಾಂಗ್ರೆಸ್ನವರು ಕೂಡ ಒದ್ದಾಡ್ತಾ ಇರುವಂಥ ಸಂದರ್ಭದಲ್ಲಿ ವಿನಾಕಾರಣ ಕಾಂಗ್ರೆಸ್ಸಿನ ಮೊದಲ ಶ್ರೇಣಿಯ ಮತ್ತು ಎರಡನೇ ಶ್ರೇಣಿಯ ನಾಯಕರು ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರು ಇವತ್ತು ಈ ರೀತಿಯಾದಂಥ ಆರೋಪಗಳಲ್ಲಿ ಸಿಕ್ಕಿಬಿದ್ದಿರುವಂಥ ಆರೋಪಿ ಇದ್ದಾರೆ ಅವರೇ ಒಪ್ಪಿಕೊಂಡಿರುವಂತೆ ಬೇರೆ ಬೇರೆ ದೇಶದ ಮತ್ತು ರಾಜ್ಯದ ಹ್ಯಾಕ್ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ಆತ ಒಪ್ಕೊಳ್ತಾ 2015-16ರಿಂದ ಇದೆಲ್ಲದನ್ನು ಕೂಡ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ 2015ರಿಂದ 2019 ತನಕ ITBT ಸಚಿವರಾಗಿದ್ದವರು ಯಾರು? ಈ ರೀತಿ ಹ್ಯಾಕ್ಗಳಾಗಿದ್ದಾಗ ಖರ್ಗೆ ಏನು ಮಾಡ್ತಾ ಇದ್ರು? ಅವತ್ತು ಈ ರೀತಿಯಾದಂಥ ಪ್ರಕರಣಗಳು ನಡೆದಾಗ ಒಂದು ಶಬ್ದವನ್ನು ಅವತ್ತು ಒಬ್ಬ ಸಚಿವನಾಗಿ ಆ ಖಾತೆಯನ್ನು ನಿರ್ವಹಿಸಿ ಮಾತಾಡಲಿಕ್ಕೆ ಸಾಧ್ಯ ಆಗದೆ ಇವತ್ತು ಆಧಾರರಹಿತವಾದಂಥ ಆರೋಪಗಳನ್ನು ಮಾಡ್ತಾ ಇರೋದನ್ನು ನೋಡಿದಾಗ ಒಟ್ಟು ಈ ಹಗರಣ ಅವರ ಸುತ್ತಮುತ್ತ ತಿರುಗ್ತಾ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ, ಅನುಮಾನ ಮೂಡ್ತಾ ಇದೆ. ಬಿಟ್ಕಾಯಿನ್ ಹಗರಣ ಕಾಂಗ್ರೆಸ್ಸಿನ ನಾಯಕರ ಮನೆಯ ಬಾಗಿಲನ್ನು ತಟ್ತಾ ಇದೆ.